ಜಾನಪದ ಪರಿಷತ್ತು ಇದರ ಮಸ್ಕತ್ ಘಟಕದ ಹೊಸದಾಗಿ ರೂಪೀಕರಣವಾಗುವಂಥ ಮಸ್ಕತ್ ಘಟಕದ ಸಮಿತಿಗೆ ಆದೇಶ ಪತ್ರವನ್ನು ನೀಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈಗ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿಯ ಸಂಸ್ಥಾಪಕರಾದಂತಹ ಶ್ರೀಯುತ ಪ್ರದೀಪ್ ಕುಮಾರ್ ಕಲ್ಕೂರ ಅವರಿದ್ದಾರೆ. ಅದೇ ರೀತಿ ಕರ್ನಾಟಕ ಜಾನಪದ ಪರಿಷತ್ತಿನ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ಪಮ್ಮಿ ಕೊಡಿಯಾಲ್ ಬೈಲ್, ಕರ್ನಾಟಕ ಜಾನಪದ ಪರಿಷತ್ತಿನ ಕೇರಳ ಗಡಿನಾಡ ಘಟಕದ ಅಧ್ಯಕ್ಷರು, ಕೇಂದ್ರ ಸಮಿತಿಯ ಕಾರ್ಯಕಾರಿ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿರುವಂಥ AR ಸುಬ್ಬಯ್ಯ ಕಟ್ಟೆ ಅವರು, ಅದೇ ರೀತಿ ಜಾನಪದ ಪರಿಷತ್ತಿನ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಶ್ರೀ ರಾಜೇಶ್ ಸ್ಕೈಲಾರ್ಕ್ ಅವರಿದ್ದಾರೆ. ಕರ್ನಾಟಕ ಜಾನಪದ ಪರಿಷತ್ನ ಕೇರಳ ಗಡಿನಾಡ ಘಟಕದ ಕೋಶಾಧಿಕಾರಿ ನಾನು ರವಿ ನಾಯ್ಕ ಅಂತ. ಅದೇ ರೀತಿ ಕನ್ನಡ ಪತ್ರಕರ್ತರ ಸಂಘದ ಕಾಸರಗೋಡು ಜಿಲ್ಲಾ ಘಟಕದ ಅಧ್ಯಕ್ಷ ಕೂಡ. ಹೊಸದಾಗಿ ರೂಪೀಕರಣವಾಗುವಂತಹ ಜಾನಪದ ಪರಿಷತ್ನ ಮಸ್ಕತ್ ಘಟಕದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಶಿವಾನಂದ ಕೋಟ್ಯ ಇವರು. ಕರ್ನಾಟಕ ಜಾನಪದ ಪರಿಷತ್ ಅಂತ ಹೇಳುವಂಥದ್ದು ಬೆಂಗಳೂರಿನ ರಾಮನಗರ ಕೇಂದ್ರೀಕರಿಸಿ 1979ರಲ್ಲಿ HL ನಾಗೇಗೌಡರು ಕನ್ನಡದ ಜಾನಪದ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಆರಂಭಿಸಿದಂತಹ ಒಂದು ದೊಡ್ಡದಾದಂತಹ ಉದ್ದೇಶ ಗುರಿಯನ್ನು ಇರಿಸಿಕೊಂಡು ಸಂಸ್ಥಾಪಿಸಿದಂತಹ ಒಂದು ಜಾನಪದ ಪರಿಷತ್ತು ಇವತ್ತು ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಘಟಕಗಳನ್ನು ಹೊಂದಿಕೊಂಡು ಸಕ್ರಿಯವಾಗಿ ಕಾರ್ಯಾಚರಿಸ್ತಾ ಇದೆ. ಅದೇ ರೀತಿ ವಿಶೇಷವಾಗಿ ಮುಂಬೈಯನ್ನು ಕೇಂದ್ರೀಕರಿಸಿ ಜಾನಪದ ಪರಿಷತ್ತಿಗೆ ಮಹಾರಾಷ್ಟ್ರ ಘಟಕ ಉಂಟು, ಕಾಸರಗೋಡು ಕೇಂದ್ರೀಕರಿಸಿ ಕೇರಳ ಗಡಿನಾಡ ಘಟಕ, ಹೀಗೆ 2 ಘಟಕಗಳು ಪ್ರತ್ಯೇಕವಾಗಿ ಇದರ ಜೊತೆಗೆ ಸೇರಿಕೊಂಡು ಕಾರ್ಯಾಚರಿಸ್ತಾ ಉಂಟು. ಅದೇ ರೀತಿ ಕಳೆದ ವರ್ಷವಷ್ಟೇ ದುಬೈ ಘಟಕ ಕೂಡ ಆರಂಭವಾಗಿದೆ ಜಾನಪದ ಪರಿಷತ್ತಿಗೆ. ಇದೀಗ ಇನ್ನೂ ಒಂದು ಹೆಜ್ಜೆ ಮುಂದುವರಿದು ಒಮಾನ್ನ ಮಸ್ಕತ್ನಲ್ಲಿ ಒಂದು ಘಟಕವನ್ನು ಆರಂಭಿಸಲಿಕ್ಕೆ ಶ್ರೀಯುತ ಶಿವಾನಂದ ಕೋಟ್ಯಾನ್ ಅವರು, ಉಡುಪಿ ಜಿಲ್ಲೆಯ ಕಟಪಾಡಿಯವರು, ಅನೇಕ ಸಾಹಿತ್ಯಿಕ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಕಳೆದ 24 ವರ್ಷಗಳಿಂದ ಒಮಾನ್ನಲ್ಲಿ ಸ್ವಂತವಾದ ಉದ್ಯಮ ಶೃಂಖಲೆಯನ್ನು ಬೆಳೆಸುವ ಜೊತೆಗೆ ಕನ್ನಡ ಸಾಹಿತ್ಯ ಕಲೆಯನ್ನು ಒಮಾನ್ ಮಸ್ಕತ್ನಲ್ಲಿ ನಿರ್ಮಿಸಿ ಪೋಷಿಸುವಂಥವ್ರ ಸಂಘಟಕ ಅವರು. ಅವರನ್ನು ಈ ಸಂದರ್ಭದಲ್ಲಿ ಇದರ ಜಾನಪದ ಪರಿಷತ್ತಿನ ಅಧ್ಯಕ್ಷರನ್ನಾಗಿ ಚುನಾಯಿಸಿದ್ದಾರೆ. ಮುಂದೆ ಅವರಲ್ಲಿ ಸಮಿತಿಯನ್ನು ರೂಪೀಕರಿಸಿ ಇದರ ಅಧಿಕೃತವಾದ ಪದಗ್ರಹಣ ಮಸ್ಕತ್ನಲ್ಲಿ ನಡೆಯಲಿಕ್ಕಿದೆ. ಆ ಬಳಿಕ ನಿರಂತರ ಕ್ರಿಯಾಶೀಲವಾಗಿ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರಬಹುದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾನಪದ ಪರಿಷತ್ತು ಒಂದು ನಿಂತ ನೀರಾಗದೆ ಹರಿಯುವ ಕೆರೆಯಾಗಿ ತೊರೆಯಾಗಿ ಅಂತ ಹೇಳುವ ರೀತಿಯಲ್ಲಿ ನಿರಂತರ ಕ್ರಿಯಾಶೀಲ ಚಟುವಟಿಕೆಗಳಿಂದ ಶ್ರೀಯುತ ಪಮ್ಮಿ ಕೊಡಿಯಲ್ ಬೈಲ್ ಅವರ ನೇತೃತ್ವದಲ್ಲಿ ಮುಂದುವರಿತಾ ಇದೆ. ಅದೇ ರೀತಿ ಕಾಸರಗೋಡು ಜಿಲ್ಲೆಯಲ್ಲಿ ನಾವು ಕಾಸರಗೋಡಿನಲ್ಲಿ ಸುಮಾರು 190ರಷ್ಟು ಕನ್ನಡ ಮಾಧ್ಯಮ ಶಾಲೆಗಳಿವೆ. 190ರಷ್ಟು ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಜಾನಪದ ಸಂಚಾರ ಅಂತ ಹೇಳುವಂತಹ ಒಂದು ಕಾರ್ಯಕ್ರಮವನ್ನು ನಡೆಸುವ ಮೂಲಕ ಮಕ್ಕಳಿಗೆ ಈ ಜಾನಪದ ಸಾಹಿತ್ಯ ಸಂಸ್ಕೃತಿಯ ಪರಿಚಯವನ್ನು ನೀಡುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದೇವೆ. ಈ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಹಾಗೂ ಕೇರಳ ಗಡಿನಾಡ ಘಟಕಗಳು ಈ ಒಂದು ಜಾನಪದ ಪರಿಷತ್ನ ತುರಾಯಿ ಮೇಲಿನ ಚಿನ್ನದ ಗರಿ ಅಂತ ಹೇಳುವ ರೀತಿಯಲ್ಲಿ ನಿರಂತರವಾಗಿ ಕ್ರಿಯಾಶೀಲವಾಗಿದೆ. ಇದೀಗ ಮಸ್ಕತ್ ಘಟಕ ಕೂಡ ಆ ರೀತಿಯ ಒಂದು ಚಟುವಟಿಕೆಗೆ ಮುಂದಾಗಿದೆ. ಇದರ ಆದೇಶ ಪತ್ರವನ್ನು ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿಯ ಸಂಸ್ಥಾಪಕರು ಕಲ್ಕೂರವರು, ಸಾಹಿತ್ಯ ಪರಿಷತ್ನ ನಿಕಟಪೂರ್ವ ಜಿಲ್ಲಾಧ್ಯಕ್ಷರು, ಕಲ್ಕೂರ ಪ್ರತಿಷ್ಠಾನದ ಅಧ್ಯಕ್ಷರು, ಸಮಾಜ ಸಾಹಿತ್ಯಿಕ ಸೇವೆಯಲ್ಲಿ ನಿರಂತರವಾಗಿ ಸಕ್ರಿಯವಾಗಿರುವವರು ಈ ಆದೇಶ ಪತ್ರವನ್ನು ಶಿವಾನಂದ ಕೋಟ್ಯಾನ್ ಅವರಿಗೆ ಹಸ್ತಾಂತರಿಸಲಿಕ್ಕಿದ್ದಾರೆ. ಅದರ ಮೊದಲು ಒಂದು ಮಾಹಿತಿಯನ್ನು ಅವರು ಇದರ ಬಗ್ಗೆ ಒಂದು ಮಾಹಿತಿಯನ್ನು ಅವರು ನೀಡ್ತಾ ಇದ್ದಾರೆ. ಅದು ಜೀವನದ ಪಥ. ಸನಾತನ ಸಂಸ್ಕೃತಿಯ ಶಕ್ತಿ ಭಾಗವಂತ ಭಾರತ ದೇಶದ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ವಿವಿಧ ನೆಲೆಗಳಲ್ಲಿ, ವಿವಿಧ ಸ್ತರಗಳಲ್ಲಿ, ವಿವಿಧ ಮನೆಗಳಲ್ಲಿ, ವಿವಿಧ ಸಮುದಾಯಗಳಲ್ಲಿ, ವಿವಿಧ ಜಾತಿಗಳಲ್ಲಿ, ವಿವಿಧ ಭಾಷೆಗಳಲ್ಲಿ, ವಿವಿಧ ಪ್ರದೇಶಗಳಲ್ಲಿ ತನ್ನದೇ ಆದಂಥ ಒಂದು ಅಸ್ಮಿತೆಯನ್ನು ಹೊಂದಿರುವಂಥ ನೆಲೆ. ತಂತಿವಾದ್ಯ ಅಂದ ತಕ್ಷಣ ನಮಗೆ ಕಾಶ್ಮೀರದ ನೆನಪಾಗುವುದಿದ್ದರೆ ಭಾಗವತಿ ಅಂದ ಮೇಲೆ ಈ ಪ್ರದೇಶ ಯಕ್ಷಗಾನ,
ಇನ್ಯಾವುದೋ ಒಂದು ರೀತಿಯ ಲಾವಣಿ ಸ್ವರೂಪದ ಪದ್ಯಗಳಾದರೆ ಅದು ಕನ್ಯಾಕುಮಾರಿಯು ಕೇರಳವಾದರೆ ಉತ್ತರ ಕರ್ನಾಟಕದಲ್ಲಿ ಲಾವಣಿ, ಮಹಾರಾಷ್ಟ್ರದಲ್ಲಿ ಲಾವಣಿ, ಹೀಗೆ ಬೇರೆ ಬೇರೆ ಸ್ವರೂಪದಲ್ಲಿ ಉಗಾಭೋಗಗಳು, ನೃತ್ಯ ಭಜನೆಗಳು, ಸಂಕೀರ್ತನಾ ಭಜನೆಗಳು, ಕಂಬಳ, ಸಿರಿಪಾರ್ಧನಗಳು, ಬೇರೆ ಬೇರೆಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಗೊಂಬೆಯಾಟ, ತೊಗಲು ಗೊಂಬೆಯಾಟ ಮತ್ತು ಕಾಷ್ಟಶಿಲ್ಪಗಳು, ಸ್ವರ್ಣ ಕಲೆಗಳು, ಈ ದೇಶದ ವೈವಿಧ್ಯತೆಗಳು ಅದು ಎಷ್ಟು ಅಂತ ಹೇಳಿದರೂ ತಪ್ಪಾಗಲಾರದು. ವಿವಿಧತೆಯಲ್ಲಿ ಏಕತೆ ಅಂತ ಹೇಳುವಂಥ ಒಂದು ಮಾತಿಗೆ ಪ್ರತಿರೂಪದಂತೆ ವೈವಿಧ್ಯತೆ ಈ ದೇಶದ ಒಂದು ಅಸ್ಮಿತೆ. ಆ ನೆಲೆಯಲ್ಲಿ ಬಹುಶಃ ಈ ನಮ್ಮ ಕನ್ನಡ ನಾಡಿನ ಎಲ್ಲ ಅಸ್ಮಿತೆಗಳ ಸಾಕ್ಷಾತ್ಕಾರವಾಗುವ ನೆಲೆಯಲ್ಲಿ ಹಿರಿಯ ಸರ್ಕಾರಿ ಅಧಿಕಾರಿಗಳಾಗಿದ್ದುಕೊಂಡು ಅನುಭವಸ್ಥರಾದಂಥ ಎಚ್ ಎಲ್ ನಾಗೇಗೌಡರು ಆ ಕಾಲದಲ್ಲಿ ಆರಂಭಿಸಿದಂಥ ಸಂಸ್ಥೆ ಕರ್ನಾಟಕ ಜಾನಪದ ಪರಿಷತ್ತು. ಹೇಗೆ ಶತಮಾನದ ಹಿಂದೆ ಕನ್ನಡ ಭಾಷೆಯ ನೆಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಮಿರ್ಜಾ ಇಸ್ಮಾಯಿಲ್ ಮೈಸೂರು ಮಹಾರಾಜರು ವಿಶ್ವೇಶ್ವರಯ್ಯನವರು ಆರಂಭಿಸಿದರು, ಹಾಗೆಯೇ ಒಂದು ಸ್ವಾಯತ್ಯ ಸಂಸ್ಥೆ ಇದು ಪರಿಪೂರ್ಣವಾದಂಥ ಸರ್ಕಾರದ ಮಾನ್ಯತೆಗೆ ಒಳಪಟ್ಟಂಥ ಸಂಸ್ಥೆ. ಬೆಂಗಳೂರಿನ ಮೈಸೂರಿಗೆ ಬರುವಾಗ ಬಿಡದಿ ಮತ್ತು ಚನ್ನರಾಯಪಟ್ಟಣದ ಮಧ್ಯದ ಬಲಭಾಗದಲ್ಲಿ ಇರುವಂಥ ದೊಡ್ಡದಾದಂಥ ಪ್ರದೇಶ ಇವತ್ತು ಹೊರ ರಾಷ್ಟ್ರದಿಂದ ಬರುವವರಿಗೆ ಸಹಿತವಾಗಿ ಕರ್ನಾಟಕದ ಒಂದು ಜಾನಪದದ ಚಿಂತನೆಯನ್ನು ಅಥವಾ ಒಂದು ಅರ್ಥದ ಅಸ್ಮಿತೆಯನ್ನು, ಒಂದು ರೀತಿಯ ಸಂಭ್ರಮವನ್ನು ಪಿನ್ ಪಾಯಿಂಟ್ ಅಂತ ಹೇಳ್ತಾರೆ, ಒಂದೇ ಸ್ಥಳದಲ್ಲಿ ತಕ್ಕ ಮಟ್ಟಿಗೆ ಅದು ಅನಾವರಣವನ್ನು ಅನುಭವಿಸಲಿಕ್ಕೆ ಬೇಕಾದಂಥ ಶಕ್ತಿಯನ್ನು, ಸಂಭ್ರಮವನ್ನು ನಮಗೆ ಅದು ನೀಡ್ತಾ ಇದೆ. ಅದು ದಿರಿಸಿ ಇರ್ಬೋದು, ಆಹಾರ ಪದ್ಧತಿಗಳಿರ್ಬೋದು, ವಿವಿಧ ಪ್ರದೇಶದ ಉತ್ಪನ್ನಗಳು ಮಾರಾಟಗಳು ಇರ್ಬೋದು, ನಮ್ಮ ಮನೆಯನ್ನು ಅಲಂಕರಿಸಬಹುದು. ಈ ನೆಲೆಯಲ್ಲಿ ಬಹುಶಃ ಇದನ್ನು ಮನಗಂಡಂಥ ಅಂತಾರಾಷ್ಟ್ರೀಯ ಸಂಸ್ಥೆ ಯುನೆಸ್ಕೋ, ಅದರಿಂದಲೂ ಮಾನ್ಯತೆ ಪಡೆದಂಥ ವಿಶ್ವದ ಒಂದು ಏಕೈಕ ಸಂಸ್ಥೆ ಅದು ಕರ್ನಾಟಕ ಜಾನಪದ ಪರಿಷತ್ತು. ನಾವು ಬಹಳ ಹೆಮ್ಮೆ ಪಡ್ತೇವೆ ಆ ನೆಲೆಯಲ್ಲಿ. ಈ ಪ್ರದೇಶ ಜನ, ನಾವು ತುಳುನಾಡಿನ ಜನ, ಇದೊಂದು ವಿಶೇಷವಾದಂಥ ಭೂಭಾಗ ಇದು. ನಾವು ಯಾವುದರಲ್ಲೂ ಹಿಂದೆ ಬಿದ್ದವರಲ್ಲ. ಕನ್ನಡ, ತುಳು, ಕೊಂಕಣಿ, ಕೊಡವ, ಬ್ಯಾರಿ, ಮಲಯಾಳ, ತಮಿಳು, ತೆಲುಗು, ಮರಾಠಿ, ನಾನು ಯಾವತ್ತು ಹೇಳುವಂತೆ ಅದೆಲ್ಲ ನಾವು ಮಾತೃ ಸಂಸ್ಕೃತಿ ಮನೊಳಗಿದ್ದರು. ಸಾರ್ವತ್ರಿಕವಾಗಿ ನಾವು ತುಳುವರು. ಸುಬ್ಬಯ್ಯಗಟ್ಟಿಯವರು ಮನೆಯಲ್ಲಿ ಬ್ಯಾರಿ ಭಾಷೆ ಮಾತನಾಡ್ತಾ ಇದ್ದರೆ, ನಾನು ಅಥವಾ ಶಿವಳ್ಳಿ ತುಳು ಮಾತನಾಡ್ತಾ ಇದ್ದರೆ, ಕೋಟ್ಯಾರರು ಇಲ್ಲಿಯ ಸಂತೆ ತುಳು, ಸಾರ್ವಜನಿಕ ತುಳುವಿನಲ್ಲಿ ಮನೆಯೊಳಗೆ ಸಂವಾದವನ್ನು ಮಾಡ್ತಾರೆ. ಆದರೆ ಇದು ಎಲ್ಲದರ ನಡುವೆ ಅನುಷ್ಠಾನದಲ್ಲಿ ನಾವೆಲ್ಲ ಗಟ್ಟಿ ಕನ್ನಡಿಗರು. ಮನೆಯಲ್ಲಿ ಮಲಯಾಳ ಭಾಷಿಗರೂ ಆಗಿದ್ದುಕೊಂಡು, ತೆಲುಗು ಭಾಷಿಗರೂ ಆಗಿದ್ದುಕೊಂಡು, ಯಕ್ಷಗಾನದ ವೇದಿಕೆಗೆ ಬಂದಾಗ ಕುಂಬಳ ಸುಂದರರಾಗಲಿ, ಪ್ರಭಾಕರ್ ಜೋಶಿಯವರಾಗಲಿ, ಅದು ಯಾರೇ ಆಗಲಿ, ಪಾರ್ಟಿ ಸುಬ್ಬನಿರ್ಬೋದು, ಆತನ ಮನೆ ಮಾತು ಅದು ತೆಲುಗು. ಸ್ಪಷ್ಟವಾದ ಶುದ್ಧವಾದಂಥ ವ್ಯಾಕರಣಬದ್ಧವಾದಂಥ ಕನ್ನಡದ ಅಸ್ಮಿತೆ ಅದು ಇರುವಂಥ ಏಕೈಕ ನಾಡು ಈ ಪ್ರದೇಶ. ಜಾನಪದದ ಪರಿಷತ್ತಿನ ಉಗಮವಾದಾಗ ನಾಗೇಗೌಡರಿಗೆ ಅತ್ಯಂತ ಹೆಚ್ಚು ಶಕ್ತಿ ಕೊಟ್ಟಂತಹ, ಒಂದರ್ಥದ ಸಾತ್ವಿಕ ಶಕ್ತಿ ಕೊಟ್ಟಂಥ ಪ್ರದೇಶ, ಭೂಭಾಗ, ವಿದ್ವಜನರು ಈ ಭಾಗದ ಜನರು ಅಂತ ಹೇಳಿದರೆ ತಪ್ಪಾಗಲಾರದು. ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಘಟಕಗಳನ್ನು ಹೊಂದಿದೆ. ಅದು ಕೇಳ್ಬೋದು ನೀವು, ಅದು ಯಾಕೆ ಇದೆಲ್ಲ ಅವಶ್ಯಕತೆ ಉಂಟಾ ಅಂತ. ಕಂಬಳ ಬೆಂಗಳೂರಲ್ಲಿ ಆಗಬೇಕಾದ ಅವಶ್ಯಕತೆ ಇಲ್ಲ, ಆದರೆ ಕಂಬಳದ ಸಂಭ್ರಮವನ್ನು ಸವಿಯೂಟವಾಗುವಂತೆ ಮಾಡಿದಂಥ ಚಿಂತನೆ ಅಥವಾ ಅದರ ಬಗೆಗಿನ ಒಂದು ರೀತಿಯ ಕಪ್ಪು ಚಿಂತನೆಯನ್ನು ಬೆಂಗಳೂರಲ್ಲಿ ಅದು ಪ್ರದರ್ಶನ ಮಾಡಿದಾಗ ದೂರವಾಯ್ತದು. ಇದನ್ನು ನಾವು ಯೋಚನೆ ಮಾಡಬೇಕು. ಸಾಂಪ್ರದಾಯಿಕವಾಗಿ ಇವತ್ತು ಭೂತಾದಿ ನರ್ತನಗಳು, ನಮ್ಮ ದೈವ ನರ್ತನಗಳು ಕೆಲವೊಮ್ಮೆ ಹೊರಗಡೆ ಹೋಗಲಿಕ್ಕೆ ಅದು ಕಷ್ಟವಾಗ್ತಾದರೂ ಮುಂಬಯಿಯ ಕನ್ನಡಿಗರು, ಮುಂಬಯಿಯ ತುಳುವರು ಅದನ್ನು ಸಾಧಿಸಿದ್ದಾರೆ ಸಂಪ್ರದಾಯಬದ್ಧವಾಗಿ ಅದನ್ನು ಇಟ್ಟುಕೊಂಡು. ಒಮಾನ್ನಲ್ಲಿ ನಾಳೆ ಕಂಬಳ ಮಾಡಬೇಕಂತ ಹೇಳಿದರೆ ಬೇಡ, ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ವ್ಯವಸ್ಥೆ ಮಾಡ್ಬೋದು, ಆದರೆ ಕೋಣಗಳ ಆರೋಗ್ಯವನ್ನಲ್ಲಿ ಕಾಪಾಡಲಿಕ್ಕೆ ಸಾಧ್ಯವಿಲ್ಲ ಅಷ್ಟೇ, ಬೇರೆ ಯಾವುದಲ್ಲ. ವ್ಯವಸ್ಥೆಯನ್ನು ಮಾಡಲಿಕ್ಕೆ ಎಲ್ಲದರಲ್ಲೂ ಶಕ್ತರು ನಾವೇನು ಯಾವುದರಲ್ಲೂ ಹಿಂದೆ ಇರುವವರಲ್ಲ, ಎಲ್ಲದರಲ್ಲೂ. ಆದರೆ ಅದು ಪ್ರಾಣಿಗಳು, ಪ್ರಾಣಿ ಹಿಂಸೆ ಹೇಳ್ತಾರೆ, ಅದು ಹಿಂಸೆಯ ಪ್ರಶ್ನೆ ಅಲ್ಲ, ಅದು ನಾವು ಸಂಭ್ರಮಿಸುವಂಥ ರೀತಿ. ಬಂಧುಗಳೇ, ನಮ್ಮದು ನಾವು
ನಮ್ಮತನ, ಈ ಎಲ್ಲ ನೆಲೆಗಳಲ್ಲಿ ನಮ್ಮ ಈ ಪ್ರದೇಶನ ಹೊರನಾಡಿನಲ್ಲಿ, ಹೊರ ದೇಶದಲ್ಲಿ, ನಾಳೆ ಚಂದ್ರಲೋಕದಲ್ಲೂ ನೆಲೆಯಾದವರು ತಮ್ಮ ಉದ್ಯೋಗವನ್ನು, ತಮ್ಮ ಕಾಯಕವನ್ನು ಮಾಡ್ತಾ, ಇಲ್ಲಿ ಇಂದಿನೊಬ್ಬರು ಹೇಳ್ತಾ ಇದ್ರು, ಇಲ್ಲಿಯ ನೆಲ ಆಗ್ತದೆ, ಇಲ್ಲಿಯ ಜಲ ಆಗ್ತದೆ, ಇಲ್ಲಿಯ ಗಾಳಿ ಆಗ್ತದೆ, ಬಾಯಲ್ಲಿ ಪ್ರೀತಿಯಿಂದ ಅಮ್ಮ ಅಂತ ಕರೀಲಿಕ್ಕಾಗುವುದಿಲ್ವ ನಿಮಗೆ, ಮಮ್ಮಿ ಬೇಕಾ ಅಂತ. ಮಮ್ಮಿ ಸಂಸ್ಕೃತಿ ಬೇಡ, ಅಮ್ಮ ಸಂಸ್ಕೃತಿ, ನಮ್ಮ ಮಾತೃ ಸಂಸ್ಕೃತಿ ಬೇಕೆನ್ನುವ ನೆಲೆಯಲ್ಲಿ ನಮ್ಮ ಈ ಪ್ರದೇಶನ ಯಾವುದೇ ದೇಶದಲ್ಲಿದ್ದರೂ ತಮ್ಮ ಅಸ್ಮಿತೆಯನ್ನು ತಮ್ಮ ಮನೆಯಲ್ಲಿ, ತಮ್ಮ ಮನೆತನದಲ್ಲಿ ಉಳಿಸ್ಕೊಂಡು ಸಾರ್ವತ್ರಿಕವಾಗಿ ಅಲ್ಲಿಯ ನೆಲಜಲಗಳೊಳಗೆ ಹಾಲಿನ ಜೊತೆಗೆ ಜೇನು ಬೆರೆತಂತೆ ತಮ್ಮ ಬದುಕನ್ನು ಕಟ್ಟಿಕೊಂಡವರು. ನೀವು ಯಾವುದೇ ಪ್ರದೇಶದ ಸಂಘಟನೆಗಳಲ್ಲಿ ನೀವು ತೊಡಗಿಸಿಕೊಳ್ಳಿ, ಅದು ಕನ್ನಡ ಸಂಘಟನೆ ಇರ್ಬೋದು, ಸಾಂಸ್ಕೃತಿಕ ಸಂಘಟನೆ ಇರ್ಬೋದು, ಆ ಪ್ರದೇಶದ್ದೇ. ನಮ್ಮ ಈ ಪ್ರದೇಶದ ಭೂಭಾಗದ ಜನರ ಪ್ರಭುತ್ವ, ಕಾಯ ವಾಚ ಮನಸ, ಆರ್ಥಿಕವಾಗಿಯೂ ತಮ್ಮ ಸಂಪಾದನೆ ಒಂದು ಅಂಶವನ್ನು ನೀಡ್ತಾ, ಕೇವಲ ಧಾರ್ಮಿಕ ಅಲ್ಲ, ಸಾಮಾಜಿಕವಲ್ಲ, ಯಾವುದೇ ನೆಲೆಗಳಲ್ಲಿ ಎಲ್ಲ ಕಡೆಗಳಲ್ಲಿ ನಾವು ಕಾಣಬಹುದು. ಬಹುಶಃ ಅಂತಹ ಹೊರ ದೇಶದಲ್ಲಿ ಸಹಿತವಾಗಿ ಅಲ್ಲಿಯ ರಾಜ ಸಂಸ್ಕೃತಿಯನ್ನು ಮಾನ್ಯ ಮಾಡ್ತಾ ಅವರನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ತಾ ಅಂಥ ಓರ್ವ ವಿಶಿಷ್ಟ ವ್ಯಕ್ತಿ ಒಮಾನ್ನಲ್ಲಿ ತನ್ನ ಬದುಕನ್ನು ಕಟ್ಟಿಕೊಂಡವರು, ಮಸ್ಕತ್ನಲ್ಲಿ, ಒಮಾನ್, ಶ್ರೀಯುತ ಶಿವಾನಂದ ಕೋಟ್ಯಾನ್ರವರು, ಉಡುಪಿಯವರು. ಇವತ್ತು ಆಡಳಿತಾತ್ಮಕವಾಗಿ ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡು ಅದು ಆಡಳಿತಾತ್ಮಕವಾಗಿ ನಿನ್ನೆಲ್ಲ ಮೊನ್ನೆ ಬನಾರಿಯವರ ಕಾರ್ಯಕ್ರಮದಲ್ಲಿ ಹೇಳಿದೆ, ನಮ್ಮದಿದು ತವಳವನಾಡು. ಈ ಪ್ರದೇಶ ಜನ ಆಡಳಿತಾತ್ಮಕವಾಗಿ ಸರ್ಕಾರದ ಧೋರಣೆಗಳನ್ನು ಮಾನ್ಯ ಮಾಡ್ತಾ ನಮ್ಮ ಬದುಕನ್ನು ನಮ್ಮದೇ ರೀತಿಯಲ್ಲಿ ಕಟ್ಟಿಕೊಂಡವರು. ಬಹುಶಃ ಅಲ್ಲಿ ನೆಲೆ ಕಳೆದ 22 ದಶಕಗಳಿಂದ ಅಲ್ಲಿ ನೆಲೆಯಾದವರು. ಬಹುಶಃ ಯಕ್ಷಗಾನವನ್ನು ಆಡಿಸಿದ್ದಾರೋ ಏನೋ ಅಲ್ಲಿ ಗೊತ್ತಿಲ್ಲ, ಮಾಡಿದ್ದಾರಂತೆ. ಕಂಬಳವನ್ನು ಬಿಟ್ಟು, ಭೂತ ನೃತ್ಯವನ್ನು ಬಿಟ್ಟು, ನಾವು ಸಂಪ್ರದಾಯ ವಿರೋಧಿಗಳಲ್ಲ, ಸಂಪ್ರದಾಯವನ್ನು ನಾವು ಮಾನ್ಯ ಮಾಡುವರು. ಹೀಗೆ ಈ ಎಲ್ಲ ನೆಲೆಗಳಲ್ಲಿ, ಆದರೆ ಸಿರಿಪಾರ್ಧನೆ ಹೇಳುವುದಕ್ಕೆ ತೊಂದರೆ ಇಲ್ಲಲ್ಲ, ಹೇಳುವವರಿದ್ದಾರಲ್ಲ, ಹೇಳ್ಬಹುದಲ್ಲ. ಯಕ್ಷಗಾನದ ಭಾಗವತಿಗೆ ತೊಂದರೆ ಇಲ್ಲಲ್ಲ, ವೇದ ಮಂತ್ರಗಳ ಪಠಣಕ್ಕೆ ತೊಂದರೆ ಇಲ್ಲಲ್ಲ, ಅಲ್ಲಿಯ ಧಾರ್ಮಿಕ ಅಸ್ಮಿತೆಗೆ ಅಡ್ಡಿ ಬಾರದಂತೆ. ಈಗೆಲ್ಲವನ್ನು ಮನಗಂಡು ಬಹುಶಃ ಶಿವಾನಂದ ಕೋಟ್ಯಾನ್ರು ಶ್ರಮ ಜೀವನದಿಂದ ಬದುಕನ್ನು ಕಟ್ಟಿಕೊಡ್ತಾ, ವೃತ್ತಿ ಜೀವನವನ್ನು ದೊಂದಿಗೆ ಹಲವು ಜನರಿಗೆ ಬದುಕನ್ನು ಕೊಡ್ತಾ, ಸಾಂಸ್ಕೃತಿಕ ನೆಲೆಯಲ್ಲೂ ತನ್ನ ಹುಟ್ಟೂರು, ತನ್ನ ಬಹುಶಃ ಅವರೇನು ಉಡುಪಿಯಲ್ಲೂ ಏನು ಕಾರ್ಯಕ್ರಮಗಳ ನೆಲೆಯಲ್ಲಿ ಭಾಗವಹಿಸಿಲ್ಲ ಹೇಳಲಿಕ್ಕಾಗುವುದಿಲ್ಲ. ಅಲ್ಲಿಯ ಬ್ರಹ್ಮಕರ್ಷಗಳು, ದೈವದ ಕೋಲಗಳು, ಕಂಬಳಗಳು, ಇಲ್ಲ ಸೇವಾ ಕ್ಷೇತ್ರಗಳು ತೊಡಗಿಸಿಕೊಂಡವರಾಗಿರ್ಬೋದು, ಅಲ್ಲೇ ಶಾಲೆಯಲ್ಲೂ ಅವರ ಕೊಡುಗೆ ಇರ್ಬೋದು ಖಂಡಿತವಾಗಿ. ಇದು ನಮ್ಮ ಜಿಲ್ಲೆಯ ಪ್ರದೇಶ ಜನ, ಆದರೆ ಆ ಊರಿನಲ್ಲೂ ತಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಂಡು ಮನಗಂಡೋ ಏನು ಗೊತ್ತಿಲ್ಲ. ನಾಗೇಗೌಡರಿಂದ ಹುಟ್ಟು ಹಾಕಿದಂಥ ಈ ಸಂಸ್ಥೆಯ ಪ್ರಸ್ತುತ ಅಧ್ಯಕ್ಷರಾದಂಥ ಶ್ರೀಯುತ ಬೋರಲಿಂಗಯ್ಯನವರು ನಮ್ಮ ಸುಬ್ಬಯ್ಯ ಗಟ್ಟೆಯವರು, ನಮ್ಮ ಸುಬ್ಬಯ್ಯ, ನಾವೆಲ್ಲ ಒಂದು ಸಹೋದರರಂತೆ ನಮ್ಮ ಬದುಕನ್ನು ಕಟ್ಟಿಕೊಂಡವರು ಅಲ್ವಾ ಮಮ್ಮಿಯವರು. ಈ ಪ್ರದೇಶದ ಜನರಲ್ಲಿ, ಎಲ್ಲ ಜನರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡವರು. ನಮಗೆ ಯಾವುದೇ ರೀತಿ ಅಹಮ್ಮು ಈ ಪ್ರವೃತ್ತಿ ಇಲ್ಲ. ಇವತ್ತೊಂದು ಅನುಭವ ಆಯಿತು, ಸರ್ ಹೆಂಗೆ ನಮ್ಮ ಕೇಂದ್ರ ಮಲ್ತಿದ್ದಾರತ್ತ ಅಂತ ಕೇಳಿ ಮಾಡುವ ಸ್ವಭಾವದವರೆಲ್ಲ ನಾವಾಗಿ ಮುಂದೆ ಹೋದಾಗ ಒಟ್ಟಾಗಿ ಎಲ್ಲರೂ ನಮ್ಮ ಹಿಂದೆ ಬರೋರು. ಮಳೆ ಬರ್ತದೆ, ಮಳೆ ಬಂದ ನೀರು ಒಟ್ಟಾಗಿ ಮುಂದಕ್ಕೆ ಹೋಗುವಾಗ ಇತರ ತೊರೆಗಳ ನೀರು ಸೇರಿಕೊಂಡು ಮಹಾನದಿಗೆ ಸೇರುವುದು. ನಮ್ಮ ಚಿಂತನೆಗಳು ಒಂದೇ, ಈ ಎಲ್ಲ ಸಂಸ್ಕೃತಿ ಉಳಿಬೇಕು ಅಂತ. ಈ ನೆಲೆಯಲ್ಲಿ ಅವರೆಲ್ಲರ ಒಂದು ಚಿಂತನೆಯನ್ನು ಅವರು ಬೋರಲಿಂಗನವರಿಗೆ ಹೇಳಿದಾಗ ಶ್ರೀಯುತ ಶಿವಾನಂದ ಕೋಟ್ಯಾನ್ರನ್ನು ಆ ಮಸ್ಕತ್ ಒಮಾನ್ನ ಘಟಕದ ಅಧ್ಯಕ್ಷರನ್ನಾಗಿ, ಪ್ರಮುಖರನ್ನಾಗಿ ನಿಯುಕ್ತಿ ಮಾಡಿದ್ದಾರೆ. ಇದು ನಾವು ಬಹಳ ಸಂಭ್ರಮಿಸುವ ವಿಚಾರ. ನಮ್ಮ ಈ ಪ್ರದೇಶದ ಓರ್ವ ವ್ಯಕ್ತಿಗೆ, ಸುಡುವ ವ್ಯಕ್ತಿಗೆ, ಕನ್ನಡಿಗರ ಒಂದು ಪ್ರತಿನಿಧಿಯಾಗಿ, ಜಾನಪದದ ಪ್ರತಿನಿಧಿಯಾಗಿ ಅಲ್ಲಿ ಅವರಿಗೇನು ಕೊಟ್ಟಿದ್ದಾರೆ, ಅವರೇನು ಕಾರ್ಯದಲ್ಲಿ ಹಿಂದೆ ಇಲ್ಲ, ಆದರೆ ಆ ಒಂದು ಸಂಸ್ಥೆಗೂ ಕರ್ನಾಟಕದ ಒಂದು ಅಸ್ಮಿತೆಗೂ ಅಲ್ಲಿ ಶಕ್ತಿ ತುಂಬುವಂಥ ಪ್ರಯತ್ನದಲ್ಲಿ ಅವರನ್ನು ನಾವು ಈ ಪ್ರದೇಶ ನಿಯುಕ್ತಿ ಮಾಡಿದ್ದೇವಂತ ಈ ಸಂದರ್ಭದಲ್ಲಿ ಘೋಷಣೆಯನ್ನು ಮಾಡ್ತಾ, ಈಗಾಗಲೇ ಅನೇಕ ಕಡೆಗಳಲ್ಲಿ ಕರ್ನಾಟಕ ನಮ್ಮ ಗಡಿನಾಡ ಸಾಹಿತ್ಯ ಅಕಾಡೆಮಿ ಆಗಲಿ, ಜಾನಪದ ಪರಿಷತ್ತಾಗಲಿ, ಎಲ್ಲ ಕಡೆಗಳಲ್ಲಿ ಇವತ್ತು ಅದಕ್ಕೆ ಒಂದು ಮಾನ್ಯತೆ ಇದೆ. ಮುಂಬೈಗೆ ಹೋಗಿ, ಗುಜರಾತಿಗೆ ಹೋಗಿ, ದೆಹಲಿಗೆ ಹೋಗಿ, ಎಲ್ಲಿಗೆ ಹೋದರೂ ಮಾನ್ಯತೆ ಇದೆ. ಅಂತಹ ಮಾನ್ಯತಾ ವ್ಯವಸ್ಥೆಗಳಲ್ಲಿ ಜಾನಪದ ಪರಿಷತ್ತು ಮುಂದೊಂದು ದಿನ ಅವರು ಇನ್ನೇನು ಸಮ್ಮೇಳನವನ್ನು ಮಾಡಲಿಕ್ಕೆ ಹೋಗ್ತಾರಂತೆ. ನಮ್ಮ ಇಲ್ಲಿಯ ಕೇವಲ ದಕ್ಷಿಣ ಕನ್ನಡದ ಸಾಂಸ್ಕೃತಿಕ ಚಿಂತನೆಗಳಲ್ಲ, ನಮ್ಮ ಇಡೀ ಕರ್ನಾಟಕದ ಜಾನಪದ ಚಿಂತನೆಗಳು, ಡೋಲು ಕುಣಿತ ಇರ್ಬೋದು ಅಥವಾ ವೀರಗಾಸೆ ಇರ್ಬೋದು, ಇದು ಎಲ್ಲದರ ಪ್ರದರ್ಶನವನ್ನು ಒಟ್ಟಲ್ಲಿ ಅನಾವರಣಗೊಂಡಾಗ ಅಲ್ಲಿಯ ಪ್ರಭುತ್ವದ ಅನುಜ್ಞೆಯನ್ನು ಪಡೆದು, ಯಾಕಂದರೆ ತೊಂದರೆ ಆಗಬಾರ್ದು, ನಾಳೆ ಯಾವುದಕ್ಕೆ ಯಾರಿಗೂ ತೊಂದರೆ ಆಗಬಾರ್ದು, ಅನುಜ್ಞೆಯನ್ನು ಪಡೆದು ಅದು ಆದಾಗ ನಮ್ಮ ಈ ಪ್ರದೇಶದ ಕನ್ನಡದ ಸಿರಿಗಂಧದ ಕಂಪು, ತುಳುನಾಡಿನ
ಸೌಹಾರ್ದತೆ ಜೀವನದ ಒಂದು ಅನಾವರಣ ಅಲ್ಲಿ ಆಗ್ತದೆ, ಅದು ಆಗಲಿ ಅಂತ ಸದಾಶಯದೊಂದಿಗೆ ನಾನು ಬೋರಲಿಂಗಯ್ಯನವರ ಪರವಾಗಿ ಅವರಿಗೆ ಜಾನಪದ ಪರಿಷತ್ತಿನ ಒಂದು ಅಧಿಕಾರವನ್ನು ಹಸ್ತಾಂತರ ಮಾಡುವ ನೆಲೆಯಲ್ಲಿ ಭಗವಂತ ಅವರಿಗೆ ಆದೇಶವನ್ನು ಹಸ್ತಾಂತರ ಮಾಡ್ತಾ ಇದ್ದೇನೆ. ಭಗವಂತ ಸರ್ವಶಕ್ತ ಅವರಿಗೆ ಶಕ್ತಿಯನ್ನು ಕೊಡಲಿ, ಭಗವಂತ ಅವರಿಗೆ ಆರೋಗ್ಯವನ್ನು ಕೊಡಲಿ. ಅವರ ಇಡೀ ತಂಡ ತಮ್ಮ ಬದುಕನ್ನು ಒಳ್ಳೆಯ ರೀತಿಯಲ್ಲಿ ಕಟ್ಟಿಕೊಳ್ತಾ ಪ್ರಭುತ್ವದ ಚಿಂತನೆಯನ್ನು ಮಾನ್ಯ ಮಾಡ್ತಾ ಅಲ್ಲಿ ನಮ್ಮ ಈ ಕನ್ನಡಿಗರ ಸದಾಶಯವನ್ನು ಭಾರತದ ಅಸ್ಮಿತೆಯನ್ನು ಪ್ರದರ್ಶಿಸಿ ಅಂತ ಶುಭಾಶಯಗಳೊಂದಿಗೆ ವಿನಂತಿಸ್ತಾ ಇದ್ದೀನಿ. ಒಂದು ಗಡಿನಾಡ ಉತ್ಸವವನ್ನು ಅಲ್ಲಿ ಮಾಡಿದ್ದೆವು. ಆ ಉತ್ಸವದಲ್ಲಿ ನಮ್ಮ ಕರ್ನಾಟಕದ ಎಲ್ಲ ಜಾನಪದ ಕಲೆಗಳ ಪ್ರದರ್ಶನ ಇದನ್ನೆಲ್ಲ ಶ್ರೀ ಶಿವಾನಂದ ಕೋಟಿನ ಅದರ ಸಂಚಾಲಕರಾಗಿ ಅತ್ಯಂತ ಯಶಸ್ವಿಯಾಗಿ ಮಾಡಿದರು. ಇದನ್ನು ನೋಡಿಕೊಂಡು ನಮ್ಮ ಕರ್ನಾಟಕ ಜಾನಪದ ಪರಿಷತ್ತು ಅವರನ್ನು ಒಮಾನ್ ದೇಶದಲ್ಲಿ ಒಂದು ಘಟಕವನ್ನು ಮಾಡಿ ಅದರ ಅಧ್ಯಕ್ಷರನ್ನಾಗಿ ನಿಯುಕ್ತಿ ಮಾಡಿದ್ದಾರೆ. ಅವರು ಈಗ ತಮ್ಮನ್ನು ಉದ್ದೇಶ ಮಾಡ್ತಾರೆ. ನಮಸ್ಕಾರ. ಮೊದಲಾಗಿ ಧನ್ಯವಾದಗಳು ಪರಿಸರಗಳಿಗೆ. ಜನಪದ ಸಂಸ್ಕೃತಿ ನಮ್ಮ ಪರಂಪರೆಯ ಒಂದು ಪ್ರಮುಖ ಭಾಗ. ಸಾಮಾಜಿಕ ಜನಜೀವನದಲ್ಲಿ ಬೆಳಗಿದ ಈ ಜನಪದವನ್ನು ಉಳಿಸಿ ಬೆಳೆಸಬೇಕೆನ್ನುವ ಒಂದು ವಿಚಾರ ನಮ್ಮ ಎಲ್ಲರದ್ದು ಕೂಡ. ನಾಡೋಜ ಎಚ್.ಎಲ್. ನಾಗೇಗೌಡರು ಸ್ಥಾಪಿಸಿದ ಕರ್ನಾಟಕ ಜನಪದ ಪರಿಷತ್ತು ಇವತ್ತು ಪ್ರತಿ ಜಿಲ್ಲೆಯಲ್ಲಿ ಅದ್ದೂರಿ ಜನಪದ ಉತ್ಸವ, ಜನಪದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿರುವಂಥದ್ದು ನಾವೆಲ್ಲ ಇದನ್ನು ನೋಡ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ ಪಮ್ಮಿ ಕೊಡಿಯಲ್ ಬಾಯಿ ಇಲ್ಲಿ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಅವರು ಆಯೋಜನೆ ಮಾಡ್ತಾ ಬಂದಿರುವಂಥದ್ದು. ಇನ್ನೊಂದು ಹೆಮ್ಮೆಯ ವಿಚಾರ ಅಂತ ಹೇಳಿದ್ರೆ, ಯುನೆಸ್ಕೋ ಕೂಡ ನಮ್ಮ ಜನಪದ ಪರಿಷತ್ತನ್ನು ಗಮನಿಸಿದೆ, ಅದಕ್ಕೆ ಮಾನ್ಯತೆಯನ್ನು ನೀಡಿದೆ ಎನ್ನುವುದು ತುಂಬ ಹೆಮ್ಮೆಯ ವಿಚಾರ. ಜನಪದ ಪರಿಷತ್ನ ಈಗಿನ ಅಧ್ಯಕ್ಷರಾಗಿರುವಂತಹ ಪ್ರೊಫೆಸರ್ ಎಚ್.ಸಿ. ಬೋರಲಿಂಗಯ್ಯನವರು ನಮ್ಮ ರಾಜ್ಯ ಅಲ್ಲದೆ ಹೊರ ರಾಜ್ಯದಲ್ಲಿ ಕೂಡ ಇಂಥ ಘಟಕಗಳನ್ನು ಸ್ಥಾಪಿಸಿ ನಮ್ಮ ಜನಪದ ಕಲೆಗಳನ್ನು ಅಲ್ಲಿ ಕೂಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಇದನ್ನು ಉಳಿಸಿ ಬೆಳೆಸುವ ಕಾರ್ಯವನ್ನು ಅವರು ಮಾಡ್ತಾ ಬಂದಿರುವಂಥದ್ದು. ಹೀಗೆ ಇವತ್ತು ಮುಂಬೈ, ಮಹಾರಾಷ್ಟ್ರ ಅಲ್ಲದೆ ದುಬೈಯಲ್ಲಿ ಕೂಡ ಹೊರ ದೇಶದಲ್ಲಿ ಕೂಡ ಈ ಒಂದು ಘಟಕ ಸ್ಥಾಪನೆಗೊಂಡಿದೆ. ಅಲ್ಲಿ ಕೂಡ ಕಾರ್ಯಕ್ರಮಗಳು ನಡೀತಾ ಇದೆ. ಇನ್ನೊಂದು ಖುಷಿಯ ವಿಚಾರ. ಹಾಗೆ ನಮ್ಮ A.R. ಸುಬ್ಬಯ್ಯಕಟ್ಟೆಯವರು ಹೇಳಿದ ಹಾಗೆ ಕಳೆದ ಏಪ್ರಿಲ್ 18ರಂದು ನಾವು ಮಸ್ಕತ್ ಗಡಿನಾಡ ಉತ್ಸವ ಎನ್ನುವ ಒಂದು ದೊಡ್ಡ ಕಾರ್ಯಕ್ರಮವನ್ನು, ಯಶಸ್ವಿ ಕಾರ್ಯಕ್ರಮ ನಾವು ಮಾಡಿದ್ವಿ. ಆ ಕಾರ್ಯಕ್ರಮದ ಅಧ್ಯಕ್ಷರಾಗಿ ವಿಧಾನಸಭಾ ಅಧ್ಯಕ್ಷರಾದ ಸಭಾಪತಿಗಳಾದ ಬಸವರಾಜ ಹೊರಟ್ಟಿಯವರು ಕೂಡ ಬಂದಿದ್ದರು. ಅವರು ಆ ಕಾರ್ಯಕ್ರಮದ ಅಧ್ಯಕ್ಷರು ವಹಿಸಿದ್ರು. ಅಲ್ಲಿಯ ರಾಯಭಾರಿಗಳು ಕೂಡ ಬಂದಿದ್ರು. ಸೊ ಈ ಒಂದು ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿ ನಡೆಯಿತು. ಒಂದು 3-4 ಗಂಟೆಗಳ ಕಾಲ ನಮ್ಮ ಕರ್ನಾಟಕದ ಒಂದು ಉತ್ಸವ ಅಲ್ಲಿ ನಡೆಯಿತು. ಆ ಸಮಯದಲ್ಲಿ ಜಾನಪದ ಕಾರ್ಯಕ್ರಮಗಳು ನಡೆದವು. ನಾವು ಯಾಕೆ ಈ ಜಾನಪದ ಕಾರ್ಯಕ್ರಮ, ಜಾನಪದ ಈ ಒಂದು ಉಳಿಸಿ ಬೆಳೆಸುವ ಕಾರ್ಯವನ್ನು ನಾವು ಮಸ್ಕತ್ತಲ್ಲಿ ಯಾಕೆ ಮಾಡಬಾರ್ದು ಅನ್ನೋ ವಿಚಾರವನ್ನು ನಮ್ಮ A.R. ಸುಬ್ಬಯ್ಯಕಟ್ಟೆ ನನಗೆ ತಿಳಿಸಿದರು. ಅದೇ ರೀತಿ ಪ್ರದೀಪ್ ಕುಮಾರ್ ಕರ್ಕೂರ್ ಅವರ ಮಾರ್ಗದರ್ಶನದಂತೆ ನಮ್ಮ ಪಮ್ಮಿ ಕೊಡಿಯಲ್ ಬಾಯಿ ಇವರ ಒಂದು ಮಾಹಿತಿಯ ಪ್ರಕಾರ ನಾವು ಒಂದು ಈ ರೀತಿ ನಮ್ಮ ಒಂದು ಆಸಕ್ತಿಯನ್ನು ನಾವು ಪ್ರೊಫೆಸರ್ ಬೋರಲಿಂಗ ಅವರಿಗೆ ನಾವು ತಿಳಿಸಿದ್ದೀವಿ. ಅವರಿಂದ ನಮಗೆ ಖಂಡಿತ ತುಂಬ ಸಹಕಾರ ದೊರೆಯಿತು. ಖಂಡಿತ ನೀವು ಅಲ್ಲಿ ಈ ಒಂದು ಘಟಕವನ್ನು ಸ್ಥಾಪಿಸಬಹುದು ಎನ್ನುವ ಒಂದು ವಿಚಾರವನ್ನು ಅವರು ಹೇಳಿದರು. ಯಾಕಂತ ಹೇಳಿದ್ರೆ ಆ ಕಾರ್ಯಕ್ರಮ ಇಷ್ಟು ವರ್ಷ ನಾನು 10-15 ವರ್ಷ ಸಾಮಾಜಿಕವಾಗಿ ಹಲವು ಕಾರ್ಯಕ್ರಮ, ಯಕ್ಷಗಾನ ಆಗಲಿ ಅಥವಾ ನಮ್ಮ ತುಳುನಾಡಿನ ತುಳು ಕಾರ್ಯಕ್ರಮಗಳಾಗಲಿ, ಅದು ನಾಟಕ ಕಲೆ ಅಥವಾ ನಮ್ಮ ಆಟದ ದಿನ ಅಂತಹ ಹಲವಾರು ಕಾರ್ಯಕ್ರಮಗಳು ನಾವು ಇಷ್ಟು ವರ್ಷದಿಂದ ಹಮ್ಮಿಕೊಂಡು ಬರ್ತಿದ್ವಿ. ಸೊ ಇದಕ್ಕೆ ಒಂದು ನೆಲೆ, ಒಂದು ಚೌಕಟ್ಟು ಬೇಕಿತ್ತು. ಆ ಒಂದು ತಳಹದಿಯ ಮೇಲೆ ಈ ಕಾರ್ಯಕ್ರಮವನ್ನು ಯಾಕೆ ನಾವು ಮಾಡಬಾರ್ದು ಅನ್ನೋ ವಿಚಾರದಲ್ಲಿ ಜನಪದ ಪರಿಷತ್ತು ನಮಗೆ ಸಹಾಯವನ್ನು ಮಾಡಿದಂತೆ ಹೇಳಲಿಕ್ಕೆ ತುಂಬ